ರಂಜಾನ್ ಸಂಭ್ರಮದಲ್ಲಿ ವಿಶೇಷ ಮೆತ್ತೆಗಂಜಿ, ಅಬ್ದುಲ್ಲಚ್ಚರ ನಿಷ್ಠೆಯ ಸೇವೆ. ರಂಜಾನ್ ತಿಂಗಳ ಉಪವಾಸದ ನಂತರ ಸವಿಯುವ ಇಫ್ತಾರ್ ಗಂಜಿಗೆ ಅದರದ್ದೇ ಆದ ವಿಶೇಷತೆ ಇದೆ. ಆದರೆ ಮಂಜೇಶ್ವರದ ಉದ್ಯಾವರ ಪರಿಸರದ ಮೈಮೂನಾ ಮಸೀದಿಯಲ್ಲಿ ತಯಾರಾಗುವ ಮೆತ್ತೆಗಂಜಿಯ ರುಚಿಯೇ ಬೇರೆ. ಈ ಅಪರೂಪದ ರುಚಿಯ ಹಿಂದೆ ಒಬ್ಬ ವ್ಯಕ್ತಿಯ 50 ವರ್ಷಗಳ ಅವಿರತ ಶ್ರಮ ಮತ್ತು ನಿಷ್ಠೆ ಇದೆ. ಅವರೇ ಉದ್ಯಾವರ ಹಾಗೂ ಮಂಜೇಶ್ವರ ಪರಿಸರದಲ್ಲಿ ಅಬ್ದುಲ್ಲಚ್ಚ ಎಂದೇ ಖ್ಯಾತಿಯಾಗಿರುವ ಅಬ್ದುಲ್ಲಾ. ಸರಿಯಾಗಿ 1976-77 ಕಾಲಘಟ್ಟದಲ್ಲಿ ಮೈಮೂನಾ ಮಸೀದಿಗೆ ಮೆತ್ತೆಗಂಜಿ ತಯಾರಿಸಲು ಆಹ್ವಾನಿಸಲ್ಪಟ್ಟ ಅಬ್ದುಲ್ಲಾ ಅವರು ಅಂದಿನಿಂದ ಇಂದಿನವರೆಗೂ ಅದರಂತೆ ಸತತ 50 ವರ್ಷಗಳಿಂದ ಅದೇ ಉತ್ಸಾಹದೊಂದಿಗೆ ಈ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ಕೇವಲ ಒಂದು ಅಡಿಗೆಯಾಗಿ ಆರಂಭವಾದ ಇವರ ಪಯಣ ಇಂದು ಮಸೀದಿಯ ಅವಿಭಾಜ್ಯ ಅಂಗವಾಗಿ ಬೆಳೆದಿದೆ. ರುಚಿಯ ಹಿಂದೆ ಅಡಗಿದೆ ನಿಗೂಢ ರಹಸ್ಯ. ಅಬ್ದುಲ್ಲಚ್ಚ ತಯಾರಿಸುವ ಮೆತ್ತೆಗಂಜಿಯ ರುಚಿ ಎಷ್ಟು ಅದ್ಭುತವೆಂದರೆ ಇದನ್ನು ಸವಿಯಲೆಂದೇ ಮಸೀದಿಗೆ ಭಕ್ತರ ಮಹಾಪೂರವೇ ಹರಿದು ಬರುತ್ತವೆ. ಈ ಗಂಜಿಯ ಅಸಲಿ ರಹಸ್ಯವೇನು ಎಂಬುದು ಇಂದಿಗೂ ನಿಗೂಢ. ಅದು ಇವರ ಕೈಗುಣವೋ ಅಥವಾ ಅವರು ಹಾಕುವ ಪ್ರೀತಿಯೋ ಗೊತ್ತಿಲ್ಲ. ಆದರೆ ಗಂಜಿಯ ರುಚಿ ಮಾತ್ರ ಬೇರೆಲ್ಲೂ ಸಿಗುವುದಿಲ್ಲ ಎನ್ನುತ್ತಾರೆ ಇಲ್ಲಿಗೆ ಬರುವ ಜನರು. ಸೇವೆಯೇ ಇವರ ಪರಮೋಚ್ಚ ಧ್ಯೇಯ. ಕೇವಲ ಲಾಭಕ್ಕಾಗಿ ಮಾಡುವ ಕೆಲಸ ಇದಲ್ಲ. ಅಬ್ದುಲ್ಲಚ್ಚ ಅವರು ಕಳೆದ 5 ದಶಕಗಳಿಂದ ಈ ಕಾರ್ಯವನ್ನ ಒಂದು ಸೇವೆಯ ರೂಪದಲ್ಲಿ ಮಾಡುತ್ತಾ ಬಂದಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರು ಮೆಚ್ಚುವಂತೆ ಗಂಜಿ ತಯಾರಿಸುವುದು ಮತ್ತು ಅದನ್ನು ಇಫ್ತಾರ್ ಸಮಯದಲ್ಲಿ ಪ್ರೀತಿಯಿಂದ ಉಣಬಡಿಸುವುದು ಅವರ ಬದುಕಿನ ಸಂಭ್ರಮವಾಗಿದೆ.